ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಇದೆ. ಸಿದ್ಧಾರ್ಥನ ಬರ್ತ್ಡೇ ಸೆಲೆಬ್ರೇಷನ್ ನಾವು ಯಾವ ರೀತಿ ಮಾಡಿದ್ದೇವೆ ಅಂತ ನೀವು ತಿಳ್ಕೊಳ್ಬೇಕಾದ್ರೆ ಕೊನೆ ತನಕ ಎಲ್ಲಿ ಸಹ ಸ್ಕಿಪ್ ಮಾಡದೆ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಇವತ್ತು ನಾವು ಉಂಟಲ್ಲ ಎನಿಸದೆ ನಾವೊಂದು ಪ್ಲ್ಯಾನೇ ಇಲ್ಲದೆ ಸೌತಡ್ಕ ಕ್ಷೇತ್ರಕ್ಕೆ ಬಂದಿದ್ದೇವೆ, ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್. ಸೊ ನಾವು ಅವನ ಹತ್ರ ಕೇಳುವಾಗ ಅವನಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಎಂತ ಸಹ ಬೇಡ ಅಂತ ಹೇಳಿದೆ, ಗಿಫ್ಟ್ ಕೂಡ ಎಂತ ಸಹ ಬೇಡ ಅಂತ. ಹಾಗೆ ಮತ್ತೆ ಎಂತ ಅಂತ ಕೇಳುವಾಗ ಸೌತಡ್ಕಕ್ಕೆ ಹೋಗುವ ಅಂತ ಹೇಳಿದೆ. ಹಾಗೆ ಈಗ ನಾವು ಈ ಕ್ಷೇತ್ರದಲ್ಲಿ ಇದ್ದೇವೆ, ದೇವರ ಅನುಗ್ರಹಕ್ಕೆ. ಸೊ ಫ್ರೆಂಡ್ಸ್, ಇವತ್ತು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಇಲ್ಲಿ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದಲ್ಲಿ. ನಾವು ಎಣಿಸಿರಲಿಲ್ಲ ಇಲ್ಲಿಗೆ ಬರ್ತೇವೆ ಅಂತ. ನೋಡಿ, ದೇವರದೊಂದು ಅನುಗ್ರಹ ನೋಡಿ, ತುಂಬ ಸ್ಪೆಷಲ್ ಯೋಗ ಇವತ್ತು. ಇಲ್ಲಿಯ ಪ್ರಶಾಂತ ವಾತಾವರಣದ ನಡುವೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ಗಣಪತಿ ವಿಗ್ರಹವನ್ನು ಕಣ್ತುಂಬ ನೋಡುವುದೇ ಒಂದು ಖುಷಿಯಿಂದ. ಅಲ್ಲಿ ಇರುವಂತಹ ಮರಗಳೆಲ್ಲ ಉಂಟಲ್ಲ, ಎಷ್ಟು ಪುರಾತನವಾದದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಒಂದು ಅಡ್ಕ ಜಾಗ ಆಗಿತ್ತು, ಮತ್ತು ಅಲ್ಲಿರುವಂತಹ ಯಾವುದೇ ಮರಗಳನ್ನು ಕೂಡ ಅವರು ಕಡಿಲಿಲ್ಲ. ಇದ್ದ ಹಾಗೆಯೇ ಅಲ್ಲಿ ಓಪನ್ ಪ್ಲೇಸಲ್ಲಿಯೇ ಗಣಪತಿ ಪೂಜೆ ಎಲ್ಲ ಮಾಡೋದು. ಮಳೆ ಬಂದರೆ ಕೂಡ ಕೊಡೆ ಇಟ್ಕೊಂಡು ಪೂಜೆ ಮಾಡುವ ಕ್ರಮ. ಯಾಕೆಂದರೆ ಅದು ಗಣಪತಿ ದೇವರೇ ಕನಸಿನಲ್ಲಿ ಹೇಳಿದಂತೆ, ನನಗೆ ಯಾವುದೇ ರೀತಿಯಾದಂತಹ ಗುಡಿ ಕಟ್ಟಬಾರ್ದು, ಮಕ್ಕಳು ಯಾವ ರೀತಿಯಲ್ಲಿ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ನನಗೆ ಪೂಜೆ ನಡೆದರೆ ಅದೇ ಸಾಕು ಅಂತ ಹೇಳಿ. ಅಂದರೆ ಈ ಗಣಪತಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಕಾರಣ ಎಲ್ಲರಿಗೆ ಸಹ ಗೊತ್ತುಂಟಲ್ಲ. ಅಲ್ಲಿ ಮಕ್ಕಳು ಹಸುಗಳನ್ನು ಮೇಯಿಸಲಿಕ್ಕೆ ಬಂದಂತಹ ಮಕ್ಕಳು ಗಣಪತಿ ಮೂರ್ತಿಯನ್ನು ಮಾಡಿ ಪೂಜೆ ಮಾಡಿ ಅಲ್ಲಿ ಒಂದು ಸಾನ್ನಿಧ್ಯ ಬಂದು ಅದಕ್ಕೆಲ್ಲ ತುಂಬ ಕತೆ ಉಂಟು. ಹಾಗೆ ಆ ಕಾರಣದಿಂದಾಗಿ ಮಕ್ಕಳು ಮಾಡಿದ ರೀತಿಯಲ್ಲಿಯೇ ನನಗೆ ಇಲ್ಲಿ ಪೂಜೆಗಳು ಸಲ್ಲಬೇಕು, ನನಗೆ ಬೇರೆಯಾದಂತಹ ಗುಡಿಯೆಲ್ಲ ಕಟ್ಟಬಾರ್ದು ಅಂತ ದೇವರು ಆಗಿನ ಅರಸನಿಗೆ ಕನಸಿನಲ್ಲಿ ಬಂದು ಹೇಳಿದಂತೆ. ಹಾಗೆ ಒಂದು ಕಾರಣಿಕ ಆದ ಕಾರಣ ಇಲ್ಲಿಗೆ ವಿದ್ಯಾ ಗಣಪತಿ ಅಂತ ಸಹ ಹೇಳ್ತಾರೆ. ಅಂದರೆ ವಿದ್ಯೆಗೆ ಬಹಳ ಹರಕೆಗಳೆಲ್ಲ ಇಲ್ಲಿಗೆ ಹೇಳ್ತಾರೆ ಅಂತ ಹೇಳಿ. ಹಾಗೆ ನಮ್ಮದು ಅನ್ನಪ್ರಸಾದ ಎಲ್ಲ ನಾವು ತೆಕ್ಕೊಂಡ ಬಳಿಕ ಇಲ್ಲಿ ನನಗೆ ಕೈ ತೊಳೆಯುವಾಗ ಹಸುಗಳನ್ನೆಲ್ಲ ಕಾಣುವಂತಾಯಿತು. ಹಾಗೆ ಎಲ್ಲ ಬಂದು ಅವರನ್ನೆಲ್ಲ ಮಾತಾಡಿಸಿಕೊಂಡು ಹೋದೆ. ಈ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಹಸುಗಳೆಲ್ಲ ಕನ್ವರ್ಟ್ ಆಗಿದೆ. ನಮ್ಮ ಮಲೆನಾಡು ಗಿಡ್ಡ ಹಸುಗಳು ಹೋಗಿ ಕ್ರಾಸ್ ಬ್ರೀಡ್ ಎಲ್ಲ ಆದ ಲಕ್ಷಣ ಎಲ್ಲ ಕಾಣ್ತಾ ಉಂಟು. ಅದನ್ನು ನೋಡಿ ಭಾರಿ ಬೇಸರ ಆಯಿತು. ಒಳ್ಳೆ ತಳಿಗಳು ಹೇಗೆಲ್ಲ ಆಗ್ತಾ ಉಂಟು ಅಂತ. ಅದರ ನಂತರ ನಾವು ಅಲ್ಲಿ ಅಡಿಗೆ ಶಾಲೆಗೆ ಹೋದೆವು. ಅಲ್ಲಿ ನನ್ನ ಹಸ್ಬೆಂಡಿಗೆ ಪರಿಚಯದವರು ಒಬ್ಬರಿದ್ದರು. ಆದ ಕಾರಣ ನಿಮಗೆ ಇಲ್ಲಿ ಈ ಚಿತ್ರಣವನ್ನು ನನಗೆ ತೋರಿಸಲಿಕ್ಕೆ ಸಾಧ್ಯ ಆಯಿತು. ಬಹಳ ಶುಚಿತ್ವವನ್ನು ಅಲ್ಲಿ ಕಾಪಾಡಿಕೊಂಡಿದ್ದಾರೆ. ಹಾಗೆ ಒಳ್ಳೆ ಗಾಳಿ ಬೆಳಕಿನ ವ್ಯವಸ್ಥೆ ಕೂಡ ಉಂಟು. ಕಟ್ಟಿಗೆಯಲ್ಲಿ ಅಡುಗೆ ಮಾಡುವುದಾದರೆ ಕೂಡ ಇಲ್ಲಿ ಒಳಗೆ ಎಲ್ಲಿ ಸಹ ಅವರು ಬೆಂಕಿ ಉರಿಸುವುದಿಲ್ಲ. ಹೊರಗಡೆ ಎಲ್ಲಿಯೋ ಬೆಂಕಿ ಹಾಕಿ ಅಲ್ಲಿ ಸ್ಟೀಮ್ ಬಂದು ಇಲ್ಲಿ ಅನ್ನ ಎಲ್ಲ ಬೇಯ್ತಾ ಇರುವಂತಹದ್ದು. ಹಾಗಾಗಿ ಅನ್ನ ಬೇಯುವುದೆಲ್ಲ ಸ್ಟೀಮಲ್ಲಿ.
ಹಾಗೆ ಇಲ್ಲಿಯ ಗಾರ್ಡನ್ ಕೂಡ ಹಾಗೆ, ಈ ಉದ್ಯಾನವನ ಉಂಟಲ್ಲ, ನಾವು ಯಾವ ಹೊತ್ತಲ್ಲಿ ಬಂದರೆ ಸಹ ಬಹಳ ಚಂದ, ಹಚ್ಚ ಹಸುರಿನಿಂದ ಹಲವು ಹೂಗಳಿಂದ ನಗು ನಗುತ್ತಾ ಇರುವುದು ನೋಡಲಿಕ್ಕೆ ಒಂದು ಖುಷಿ. ದೇವಸ್ಥಾನದಲ್ಲಿ ಬಹಳ ಚಂದ ಮಾಡಿ ಈ ಉದ್ಯಾನವನವನ್ನು ಮೇಂಟೈನ್ ಮಾಡಿದ್ದಾರೆ, ಅದುವೇ ಒಂದು ಖುಷಿಯಾಗುವುದು ನೋಡಲಿಕ್ಕೆ. ಹಾಗೆ ಇಲ್ಲಿ ನೋಡಿ, ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಎಲ್ಲದರಲ್ಲಿ ಸಹ ಅನ್ನವೇ ಬೇಯ್ತಾ ಇರುವಂಥದ್ದು. ಮತ್ತು ಸಾಂಬಾರೆಲ್ಲ ಇಲ್ಲಿ ಆಗ್ತದಾ ಏನು ನನಗೆ ಕೇಳಲಿಕ್ಕೆ ಮರ್ತೋಯ್ತು. ಹಾಗೆ ನೋಡಿ, ಅದು ಈ ಸ್ಟೀಮಲ್ಲಿ ಬೆಂದಂತಹ ಅನ್ನದ ತಿಳಿಯನ್ನು ಅಡಿಯಲ್ಲಿ ಒಂದು ಟ್ಯಾಪ್ ಉಂಟಂತೆ, ಅದನ್ನು ಓಪನ್ ಮಾಡಿಬಿಟ್ರೆ ತಿಳಿ ಫುಲ್ಲು ಅದರಷ್ಟಕ್ಕೆ ಅದು ಹೋಗ್ತದಂತೆ ಹೊರಗಡೆ. ಅದರ ನಂತರ ಇವರು ಹೀಗೆ ಅನ್ನವನ್ನು ಬೇರೆ ಪಾತ್ರೆಗೆ ಬಗ್ಗಿಸಿ ಅದನ್ನು ಎಲ್ಲರಿಗೆ ಸಹ ಬಡಿಸುವುದು. ಇದರಲ್ಲಿ ಅನ್ನ ಬೇಯಲಿಕ್ಕೆ ಸಾಧಾರಣವಾಗಿ 20 ನಿಮಿಷ ಸಾಕಾಗ್ತದಂತೆ. ಒಮ್ಮೆ ಅಕ್ಕಿ ಹಾಕಿದ ಮೇಲೆ 20 ನಿಮಿಷದೊಳಗೆ ಅನ್ನ ರೆಡಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಾವು ಅಲ್ಲೆಲ್ಲ ಮಾತಾಡಿಕೊಂಡು ಅಲ್ಲಿಂದ ಹೊರಗೆ ಹೊರಟು ಮತ್ತೊಮ್ಮೆ ದೇವರ ದರ್ಶನವನ್ನು ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಪ್ರಶಾಂತವಾದ ವಾತಾವರಣದ ಸಾನ್ನಿಧ್ಯವನ್ನು ನಾವು ಅನುಭವಿಸಿಕೊಂಡು ಸ್ವಲ್ಪ ಹರಟೆ ಅದು ಇದು ಇದೆಲ್ಲ ಮಾಡಿಕೊಂಡು ಇದ್ದೆವು. ಹಾಗೆ ಅಲ್ಲಿಯೇ ನಮಗೆ ತಡಿಲಿಲ್ಲ ಆಸೆ ಗಣಪತಿಯ ಅಪ್ಪ ಕಜ್ಜಾಯ ತಿನ್ನಲಿಕ್ಕೆ. ಹಾಗೆ ಅಲ್ಲಿಯೇ ತೆಗೆದು ಅದನ್ನು ಕೂಡ ತಿಂದೆವು. ಅದರ ನಂತರ ವಾಡಿಕೆಯ ಹಾಗೆ ಇಲ್ಲಿಗೆ ಬರುವವರೆಲ್ಲರೂ ಕೂಡ ಸುಬ್ರಹ್ಮಣ್ಯ, ಸೌತಡ್ಕ, ಧರ್ಮಸ್ಥಳ ಈ ಥರ ಹೋಗುದು. ಹಾಗೆ ನಮಗೆ ಫಸ್ಟಿಗೆ ನಮಗೆ ಹತ್ತಿರ ಇಲ್ಲಿ ಸೌತಡ್ಕ. ಇಲ್ಲಿ ನನ್ನ ಮಗನಿಗೆ ಇಷ್ಟ ಯಾಕೆ ಅಂತ ಹೇಳಿದರೆ, ಅವನಿಗೆ ಕಾರಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಹೋಗಲಿಕ್ಕೆ ಭಾರಿ ಖುಷಿ. ಇಲ್ಲಿಯ ಒಂದು ತಂಪಾದ ಹಸಿರಿನ ನಡುವೆ ಹೋಗುವಂತಹ ಮಾರ್ಗ ನಮಗೆ ಸಿಗೋದು. ಹಾಗೆ ನಾವು ಮತ್ತೆ ಅಲ್ಲಿಂದ ನಂತರ ನಾವು ಧರ್ಮಸ್ಥಳಕ್ಕೆ ಹೋದೆವು. ಧರ್ಮಸ್ಥಳಕ್ಕೆ ಮಠ ಮಧ್ಯಾಹ್ನದ ಹೊತ್ತಿಗೆ ನಾವು ಹೋದದ್ದು. ಅಲ್ಲಿ ಹೋಗುವಾಗ ಏನಾಯಿತು ಹೇಳಿದರೆ, ತುಂಬ ರಶ್ ಇತ್ತು. ಅಲ್ಲಿ ನಾವು ಅನ್ನಪ್ರಸಾದ ತಗೊಳ್ಳಿಕ್ಕೆ ಹೋಗಲಿಲ್ಲ, ದೇವರ ದರ್ಶನಕ್ಕೆ ಹೋದೆವು. ತುಂಬ ಅಂದರೆ ತುಂಬ ದೊಡ್ಡದಾದ ಕ್ಯೂ ಇತ್ತು. ಅಲ್ಲಿ ಮೋಸ್ಟ್ಲಿ ಅದು ಎಷ್ಟು ಗಂಟೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, 2ರಿಂದ 3 ಗಂಟೆ ಒಳಗೆ ದೇವಸ್ಥಾನ ಫುಲ್ ಕ್ಲೋಸ್ ಮಾಡ್ತಾರೆ, ಮತ್ತೆ ಓಪನ್ ಆಗೋದು 5 ಗಂಟೆಗಂತೆ. ಸೊ ಅದರ ನಡುವೆ ಎದುರಲ್ಲಿ ಎಡಬದಿಯಲ್ಲಿ ಒಂದು ಸಣ್ಣದಾದ ಗೇಟ್ ತೆರೀತಾರಂತೆ ಜನ ಕಡಿಮೆ ಆಗುವಾಗ. ಆಗ ಒಮ್ಮೆ ಅಲ್ಲಿಂದ ಒಳಗೆ ಹೋಗಲಿಕ್ಕೆ ಬಿಡ್ತಾರಂತೆ. ಹಾಗೆ ನಮಗೆ ಅದೊಂದು ಹೋದ ಹೊತ್ತಿಗೆ ಅವಕಾಶ ಸಿಕ್ಕಿತು ದೇವರ ದರ್ಶನ ಸುಲಭದಲ್ಲಿ ಮಾಡಲಿಕ್ಕೆ, ಕ್ಯೂ ಅಲ್ಲಿ ಹೋಗದೆ. ಹಾಗೆ ನಾವು ರಪ್ಪ ಅಂತ ಆ ಒಂದು ಸೆಟ್ಟಿಂಗ್ಸಲ್ಲಿ ಹೋದೆವು. ತುಂಬ ಜನ ಇದ್ದರು ನಮ್ಮ ಹಾಗೆ, ಅಂದರೆ ಅಯ್ಯಪ್ಪ ಸ್ವಾಮಿಗಳು ಅವರು ಇವರು ಅಂತೆಲ್ಲ ಹೇಳಿ ಬಹಳ ರಶ್ ಇತ್ತು. ದೇವರ ಮಂಜುನಾಥ ಸ್ವಾಮಿ ದೇವರ ದರ್ಶನ ಕೂಡ ಎಲ್ಲ ಆಗಿ ನಾವು ಮನೆಗೆ ವಾಪಸ್ಸಾಗುವ ಹೊತ್ತಿಗೆ ಕಾರ್ಮೋಡ ಕವಿದಿತ್ತು. ನಮ್ಮ ಬಂಟಿಗಂತೂ ಭಾರಿ ಖುಷಿ ನಮ್ಮನ್ನು ನೋಡಿ. ಮತ್ತೆ ಸ್ವಲ್ಪ ಹೊತ್ತಿಗೆ ಬಿರುಗಾಳಿ, ಮಳೆ, ಗಾಳಿ, ಗುಡುಗು ಸಹಿತ ಮಳೆ ಎಲ್ಲ ಆಗಿ ಅವಸ್ಥೆ ಆಗಿ ಹೋಗಿದೆ. ಅಂತೂ ನಮ್ಮ ಸಿದ್ಧಾರ್ಥನ ಬರ್ತ್ಡೇ ಸೆಲೆಬ್ರೇಷನನ್ನು ನಾವು ಈ ರೀತಿಯಾಗಿ ಒಂದು ಯೂನಿಕ್ ಸ್ಟೈಲಲ್ಲಿ ಆಚರಿಸಿಕೊಂಡೆವು. ಅಂದರೆ ಕೇಕ್ ತಿನ್ನಲಿಕ್ಕೆ ಯಾರಿಗೆ ಆಸೆ ಇಲ್ಲ ಹೇಳಿ, ನಾನು ಕೂಡ ಕಾಯ್ತಾ ಇದ್ದೆ ಇವನು ಕೇಕ್ ಬೇಕು ಅಂತ ಹೇಳಿದರೆ ನನಗೆ ಸಹ ಒಂದು ತಿನ್ನಲಿಕ್ಕೆ ಅವಕಾಶ ಸಿಗ್ತದಲ್ಲ ಅಂತ ಹೇಳಿ. ಅವನು ಬೇಡ ಹೇಳಿದ ಮೇಲೆ ನಾವು ಒತ್ತಾಯ ಮಾಡಲಿಕ್ಕೆ ಏನುಂಟಲ್ಲ ಅದರಲ್ಲಿ, ಅದೊಂದು ಗಮ್ಮತ್ತು. ಹಾಗೆ ಮಗಳು ಸಹ ಹಾಗೆ, ಅವಳ ಬರ್ಡೇ ನಮಗೆ ಮಾಡಲಿಕ್ಕಾಗಲಿಲ್ಲ, ಅಂದರೆ ಅವಳ ರಜೆ ಇರಲಿಲ್ಲ ಅವಳಿಗೆ. ಹಾಗಾಗಿ ಈ ಸತಿ ಕೇಕ್ ಕಟ್ ಮಾಡಿ ತಿನ್ನುವಂತಹ ಒಂದು ಪ್ರಮೇಯವೇ ನಮಗೆ ಒದಗಿ. ಅಂತೂ ನೋಡಿ, ನಮ್ಮ ಕಿಟ್ಟು ಕೂಡ ಇಲ್ಲಿ ನಮ್ಮನ್ನು ದಾರಿ ಕಾಯ್ತಾ ಇದ್ದಾಳೆ. ಹಾಗೆ ನಮ್ಮ ಬರ್ಡೇ ಈ ರೀತಿಯಾಗಿ ಬರ್ಡೇ ಸೆಲೆಬ್ರೇಷನ್ ನಾವು ಮುಗಿಸಿದೆವು. ನಾವೇ ಎಣಿಸಿರಲಿಲ್ಲ ಸೌತಡ್ಕಕ್ಕೆ ಹೋಗ್ತಾ ಇದ್ದೇವೆ ಅಂತ, ನಮ್ಮ ಪ್ಲ್ಯಾನ್ ಎಲ್ಲ ಬೇರೆ ಇತ್ತು. ಅದು ಒಂದು ಕಾರಣದಿಂದಾಗಿ ಎಲ್ಲ ಕ್ಯಾನ್ಸಲ್ ಆಯಿತು. ಅಂದರೆ ಕೇಕ್ ಕಟ್ಟಿಂಗ್ ಅಲ್ಲ, ಇದೇ ರೀತಿಯಾಗಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗುವ ಒಂದು ಪ್ಲ್ಯಾನ್ ಇತ್ತು. ಬಟ್ ಅದು ಒಂದು ಸ್ಪೆಸಿಫಿಕ್ ಕಾರಣದಿಂದ ಅದು ಆಗಲಿಲ್ಲ ನಮಗೆ. ಹಾಗಾಗಿ ಅದು ಕ್ಯಾನ್ಸಲ್ ಆಗಿ ನಮಗೆ ಸೌತಡ್ಕಕ್ಕೆ ಹೋಗುವಂತಹ ಒಂದು ಅವಕಾಶ ಸಿಕ್ಕಿತು. ಅದೆಲ್ಲ ದೈವಯೋಗ ಅಂತವೇ ಹೇಳಬೇಕು. ಆ ಥರ ಎಲ್ಲ ಪ್ಲ್ಯಾನ್ ಚೇಂಜ್ ಆಗೋದು, ನಮಗೆ ಅಲ್ಲಿ ಹೋಗಲಿಕ್ಕೆ ಸಿಗೋದು. ಇಲ್ಲದ್ರೆ ಎಷ್ಟೋ ಸಮಯದಿಂದ ನಾನು ಸೌತಡ್ಕ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಧರ್ಮಸ್ಥಳಕ್ಕೆ ಸಹ ಹಾಗೆ ನಾವು ಹೋಗದೆ ಒಂದು 2-3 ವರ್ಷ ಜಾಸ್ತಿಯೇ ಆಯಿತು ಅಂತ ಕಾಣ್ತದೆ. ಅಂದರೆ ದೇವಸ್ಥಾನದ ರಶ್ ಎಲ್ಲ ನೋಡೋ ಉಂಟಲ್ಲ, ಎಲ್ಲಿಗೆ ಸಹ ಹೋಗುವುದಂದರೆ ಭಯ ಆಗ್ತದೆ. ಹಾಗೆ ಈ ರೀತಿಯಾಗಿ ಇವತ್ತಿನ ದಿವಸ ಮುಗಿಯಿತು. ಅಂತೂ ಇಂತೂ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ನಿಮಗೆಲ್ಲ ಹೇಗಾಯಿತು ಅಂತ ಗೊತ್ತಿಲ್ಲ. ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು, ನೀವೆಲ್ಲ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಹೇಳಿ. ಮತ್ತು ಬೆಲೂನ್ ತಂದು ಡೆಕೋರೇಟ್ ಮಾಡಿ ಆ ಥರ ಎಲ್ಲ ನಾವೇನು ಮಾಡಲಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.